ಕೃಷ್ಣನೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದು ಭವ್ಯ ಸ್ವಾಗತ ಸಿಕ್ಕಿದೆ. ವಾಯುಪಡೆಯ ವಿಶೇಷ ವಿಮಾನದಲ್ಲಿ ದಿಲ್ಲಿಯಿಂದ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ ಪ್ರಧಾನಿಯವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸ್ವಾಗತಿಸಿದರು. ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಬಂದು ಆದಿ ಉಡುಪಿ ಹೆಲಿಪ್ಯಾಡ್ನಲ್ಲಿ ಇಳಿದ ಪ್ರಧಾನಿಯವರನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸ್ವಾಗತಿಸಿದರು. ಬಳಿಕ ಪ್ರಧಾನಿ ಮೋದಿ ಅವರು ಬನ್ನಂಜೆ ಮಾರ್ಗವಾಗಿ ಉಡುಪಿ ನಗರಕ್ಕೆ ಆಗಮಿಸಿದರು. ಬನ್ನಂಜೆ ನಾರಾಯಣಗುರು ವೃತ್ತದಿಂದ ಪ್ರಧಾನಿ ರೋಡ್ ಶೋ ಆರಂಭ ಆಯಿತು. ಸಿಟಿ ಬಸ್ ನಿಲ್ದಾಣ ಮಾರ್ಗವಾಗಿ ಕಲ್ಸಕವರೆಗೆ ರೋಡ್ ಶೋ ನಡೆಯಿತು. ರೋಡ್ ಶೋ ಮಾರ್ಗದುದ್ದಕ್ಕೂ ಸಾಂಸ್ಕೃತಿಕ ವೈಭವ ಮೇಳೈಸಿತ್ತು. ಕರಾವಳಿ ಕರ್ನಾಟಕದ ಗಂಡುಕಲೆ ಯಕ್ಷಗಾನ, ಹುಲಿವೇಷ ಮತ್ತು ಇತರ ಸಾಂಸ್ಕೃತಿಕ ತಂಡಗಳು ಪ್ರದರ್ಶನ ನೀಡಿದ್ವು. ಈ ಸಂದರ್ಭದಲ್ಲಿ ಪುಷ್ಪವೃಷ್ಟಿಯ ಮೂಲಕ ಅಭಿಮಾನಿಗಳು ಮೋದಿಯವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಎಲ್ಲೆಡೆಯೂ ಮೋದಿ ಮೋದಿ ಅಂತ ಹರ್ಷೋದ್ಗಾರ ಕೇಳಿಬಂದಿತ್ತು. ಪ್ರಧಾನಿಯವರನ್ನ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ನಾನು ಮೋದಿಯವರನ್ನು ನೋಡಲು ಬೆಳಗ್ಗೆ ಮುಂಚೆ ಬಂದಿದ್ದೆ. ಸೊ ತುಂಬ ಹತ್ತಿರದಿಂದ ನೋಡಲಿಕ್ಕೆ ತುಂಬ ಖುಷಿಯಾಯಿತು. ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಇಂಥ ಆಪರ್ಚುನಿಟಿ ಸಿಗೋದಿಲ್ಲ. ಇದರಲ್ಲಿ ಯಾವುದು ಪಕ್ಷ ಅದು ಇದು ಏನಿಲ್ಲ. ನಾವು ಭಾರತ ದೇಶ ಅಂತ ಎಲ್ಲರೂ ಬಂದಿದ್ದಾರೆ, ನಾನು ಬಂದಿದ್ದೇನೆ. ತುಂಬ ಖುಷಿಯಾಯಿತು. ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಿರಲಿಲ್ಲ. ಈ ವರ್ಷ ನೋಡಲೇಬೇಕಂತ ನಾವು ರಜೆ ಹಾಕಿ ಬಂದು ನೋಡಿ ತುಂಬ ತೃಪ್ತಿ ಆಯಿತು, ಖುಷಿ ಆಯಿತು. It was such a proud moment to see respected Narendra Modi ji in our Udupi. It was worth the moment coming, watching him, seeing him. So happy. ತುಂಬ ಖುಷಿ ಆಯಿತು ಸರ್. ಇಷ್ಟು ಹತ್ರದಿಂದ ಮೋದಿಯನ್ನು ನೋಡುವಂಥ ಚಾನ್ಸ್ ನಮ್ಮ ಉಡುಪಿಯವರಿಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ನಾವು ಮಾರ್ನಿಂಗ್ 7 o'clockಗೆ ಬಂದು ಕೂತಿದ್ದೇವೆ. ಇವತ್ತು ರಜೆ ಎಲ್ಲ ಮಾಡಿ ಮೋದಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಮೋದಿ ನೋಡಿದ್ವಿ. ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ರೋಡ್ ಶೋ ಮಾಡಿ ನೋಡಿ ಭಾರಿ ಖುಷಿ ಆಯಿತು. ನಾವು ಸಹ ಆ್ಯಕ್ಚುಲಿ ಗುಜರಾತಿ, ಮೋದಿ ಊರಿನವರೇ, ಇಲ್ಲಿ ಸೆಟಲ್. ಅವರಿಗೆ ನೋಡಿ ಭಾರಿ ಖುಷಿ ಆಯಿತು ನಮಗೆ. ಐ ಗೆಸ್ ಇವತ್ತು ನಮ್ಮ ಇಲ್ಲಿ 3ನೇ ಸತಿ ಬರ್ತಾ ಇದ್ದಾರೆ. ಉಡುಪಿಯವರಿಗೆ ಅವಕಾಶ ಸಿಕ್ಕುತ್ತಿಲ್ಲ ಗೊತ್ತಿಲ್ಲ, ಬಟ್ ಇವತ್ತು ಎಲ್ಲರೂ ಅವರನ್ನು ನೋಡಿ ಪ್ರಸನ್ನವಾಗಿ ತುಂಬ ಖುಷಿ ಆಯಿತು. ಮೋದಿಜಿನ ಏತೋ ಸಮಯ ಹಿಡಿದು ಕೈ ತಳ್ಳು ಓಡೊಂದು ಮಸ್ತ್ ಆಸೆ ಇತ್ತು. ಅಂಡ್ಲ ಅಲ್ಪ ಉಲ ಹಿಡ್ದು ಎಂಕಲು ಜೋಕ್ಲಿನ ಪ್ರೊಫೆಸನ್ ಬರ್ತೀನಿ ಈತ ಕೈ ತಳ್ದು ಏನೋ ಮಸ್ತ್ ಖುಷಿ ಹಣ್ಣು ಮಸ್ತ್ ಪನ್ನಾಗ ಅವು ಪಂಡ್ರೆ ಅಪ್ಪು ಜಾತ ಖುಷಿ ಹಣ್ಣು ತುಳುನಾಡು ಬತ್ತಿನ ಅವರು ಮಸ್ತ್ ಖುಷಿ ಹಣ್ಣು. ಮೋದಿ ಅವ್ರು ನಮ್ಮ ದೇಶದ ನಾಯಕತ್ತೆ, ಅವ್ರೊಂದು ಜಗತ್ ವಿಶ್ವ ನಾಯಕೆ. ಅವ್ರು ಬತ್ತಿನ ಈಗ ನಮ್ಮ ತುಳುನಾಡಿಗೆ ಒಂದು ಆ್ಯಕ್ಚುಲಿ ಇನ್ ಪ್ರೌಡ್ ವಿಷಯ. ಪಂಡ ಒಂದು ಆ್ಯಕ್ಚುಲಿ ಅವ್ರ ಪೊಲಿಟಿಕಲ್ ರೀಸನ್ ಬರ್ಪಿನತ್ತು, ಒಂಜಿ ಟೆಂಪಲ್ ಪರ್ಸ್ನಲ್ ರೀಸನ್ ಬರೋದಿಲ್ಲ ಅಂಚದು ಒಂದೊಂಜಿ ಮಸ್ತ್ ಖುಷಿತ ವಿಷಯ. ಬೆಳಗ್ಗೆ 5 ಗಂಟೆ ಎದ್ದು ರೆಡಿಯಾಗಿ ನಮ್ಮ ಊರಿನವ್ರ ಜನ ಒಂದು ಬಸ್ಸಿನಲ್ಲಿ ಬಂದು, ಹಾಗೆ ನಮ್ಮ ಕಾರಲ್ಲಿ ವ್ಯವಸ್ಥೆ ಮಾಡಿ ಇಡೀ ಊರೇ ಬಂದು ಇಲ್ಲಿ ಧನ್ಯರಾಗಿದ್ದೇವೆ. ನಮ್ಮೆಲ್ಲ ಲೀಡರ್ ನರೇಂದ್ರ ಮೋದಿ ವಿಶ್ವನಾಯಕ ಅವರು ಈ ಉಡುಪಿ ಕ್ಷೇತ್ರಕ್ಕೆ ಬರೋದು ನಮ್ಮ ಹೆಮ್ಮೆ. ನಾವು ಧನ್ಯರಾಗಿದ್ದೇವೆ. ಕಣ್ಣಾರೆ ನೋಡಿ ಅವರಿಗೆ ಫಲಪುಷ್ಪತೆಯನ್ನು ಕೊಟ್ಟು ಅದಕ್ಕೆ ನಮ್ಮ ಮೋದಿಗೆ ಜಯ ಹೀಗೆ ಸಹ ಮುಂದುವರಿಸಲಿ, ದೇಶ ಉದ್ಧಾರ ಆಗಲಿ, ಹಾಗೆಯೇ ವಿಶ್ವದಲ್ಲಿ ದೊಡ್ಡ ಗುರುವಾಗಿ ಬೆಳಗಲಿ ಅಂತ ಭಾವಿಸ್ತೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.